ಸ್ವರ್ಣ ಕಾರ್ಕಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ತಾಲೂಕು ಕಚೇರಿಯ ದುಸ್ಥಿತಿ ಮಾತ್ರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಪ್ರತಿದಿನ ನೂರಾರು ಸಾರ್ವಜನಿಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ಓಡಾಡುವ ಈ ಕಚೇರಿ ಆವರಣ ಇಂದು ಹೊಂಡಗುಂಡಿಗಳು, ನಿಂತ ನೀರು, ಕಸ ಕಡ್ಡಿ ಹಾಗೂ ದಟ್ಟ ಸಸ್ಯವರ್ಗಗಳಿಂದ ತುಂಬಿ ಹೋಗಿದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾದ ಕಚೇರಿ ಸಮಸ್ಯೆಗಳ ಆಗರವಾಗಿರುವ ದೃಶ್ಯಗಳು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗ್ತಾ ಇದೆ. ಕಚೇರಿ ಆವರಣದಾದ್ಯಂತ ಹೊಂಡಗುಂಡಿಗಳಲ್ಲಿ ಮಳೆ ನೀರು ನಿಂತಿದೆ. ವರ್ಷಗಳಿಂದ ದುರಸ್ತಿ ಕಾಣದ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದ ಕತೆ ಹೇಳ್ತಾ ಇದೆ. ಕಚೇರಿ ಗೇಟ್ ತುಕ್ಕು ಹಿಡಿದಿದೆ. ತ್ಯಾಜ್ಯದ ನಿರ್ವಹಣೆ ಇಲ್ಲ. ಕಟ್ಟಡದ ಮೇಲ್ಚಾವಣಿಯಲ್ಲಿ ಪಾಚಿ ಆವರಿಸಿದೆ. ಧೂಳು ಹಿಡಿದ ಕುರ್ಚಿಗಳು, ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ದೀಪಗಳು ಹಾಗೂ ನಿರ್ವಹಣೆಯ ಕೊರತೆಯಿಂದ ಕಚೇರಿ ಪಾಳು ಬಿದ್ದ ಕಟ್ಟಡದಂತೆಯೇ ಕಾಣುತ್ತಿದೆ. ಈ ಬಗ್ಗೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ತಾಲೂಕು ಕಚೇರಿಯನ್ನ ಸ್ವಚ್ಛ ಹಾಗೂ ಸುಂದರವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಎನ್ನುತ್ತಾರೆ ಉಡುಪಿ ಪ್ರತಿನಿಧಿ ಪ್ರಮೋದ್ ಸುವರ್ಣ. ನಾವೀಗ ಇರುವಂಥದ್ದು ಕಾರ್ಕಳದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ, ಅಂದರೆ ಪ್ರಜಾಸೌಧದ ಮುಂದೆ ಇರುವಂಥದ್ದು. ಒಂದು ಸರ್ಕಾರಿ ಕಟ್ಟಡವನ್ನು ಯಾವ ರೀತಿಯಲ್ಲಿ ಅಧಿಕಾರಿಗಳು ಬಳಸಿಕೊಂಡಿದ್ದಾರೆ ಎಂಬುದನ್ನು ಈ ಒಂದು ಏನು ಸರ್ಕಾರಿ ಪ್ರಜಾಸೌಧದ ಸುತ್ತ ಒಂದು ಹೋದರೆ ನಮಗೆ ಗೊತ್ತಾಗುತ್ತೆ. ಏನಂತ ಹೇಳಿದರೆ ಸುತ್ತ ಕೂಡ ಏನು ಎತ್ತರಕ್ಕೆ ಬೆಳೆದಂಥ ಹುಲ್ಲು ಕಡ್ಡಿ ಇರ್ಬೋದು, ಒಳಗಡೆ ನಾವು ಹೋದಾಗ ನಮ್ಮನ್ನು ಸ್ವಾಗತಿಸುವಂತಹ ಹೊಂಡಗುಂಡಿಗಳಿರ್ಬೋದು. ಇದನ್ನೆಲ್ಲ ತಾವು ಗಮನಿಸಿದರೆ ಒಂದು ಸರ್ಕಾರಿ ಕಟ್ಟಡ ಅಂದರೆ ಇಲ್ಲಿ ಅನೇಕ ಇಲಾಖೆಗಳು ಇದೆ. ಸದ್ಯ ದಿನನಿತ್ಯ ನೂರಾರು ಜನರು ಬರ್ತಾರೆ. ಜನರು ತಮ್ಮ ಏನು ಸರ್ಕಾರಿಯ ಕಚೇರಿಯ ಕೆಲಸಕ್ಕಾಗಿ ಬರುವಂಥ ಜನರಿರ್ಬೋದು, ಅದೇ ರೀತಿಯಲ್ಲಿ ನಿತ್ಯ ಬರುವ ಸಿಬ್ಬಂದಿಗಳು ಇರ್ಬೋದು, ಅವರನ್ನು ಎಲ್ಲರನ್ನು ಸ್ವಾಗತಿಸುವುದು ಈ ಒಂದು ನೀರು ನಿಂತಿರುವಂತಹ ಹೊಂಡಗುಂಡಿಗಳು. ಆದರೆ ಸರ್ಕಾರಿ ಕಟ್ಟಡವನ್ನು ಯಾವ ರೀತಿಯಲ್ಲಿ ಇವರು ಬಳಸಿಕೊಂಡಿದ್ದಾರೆ ಅಂದರೆ ಇದನ್ನು ಸ್ವಚ್ಛತೆ ಮಾಡುವುದಿರ್ಬೋದು, ಅಥವಾ ಈ ಒಂದು ಕಟ್ಟಡದ ಸುತ್ತ ಏನು ಪ್ಲಾಸ್ಟಿಕ್ ಇರ್ಬೋದು, ಇನ್ನಿತರ ತ್ಯಾಜ್ಯಗಳನ್ನು ಬಿಸಾಡಿದಂಥದ್ದಿರ್ಬೋದು, ಇದನ್ನು ಯಾವುದೇ ಸ್ವಚ್ಛತೆ ಮಾಡದೆ ಈ ಒಂದು ಕಟ್ಟಡವನ್ನು ಈ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. ಸದ್ಯ ಇಲ್ಲಿಯ ಏನು ಲೈಟ್ಗಳನ್ನು ಕೂಡ ತಾವು ಗಮನಿಸ್ಬೋದು. ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಇಲ್ಲದೆ ಗೇಟಿನ ಎಲ್ಲ ಕಬ್ಬಿಣದ ಗೇಟ್ಗಳು ಎಲ್ಲ ತುಕ್ಕಿಡಿದ್ರೂ ಕೂಡ ಅದರ ಪರಿಜ್ಞಾನವೇ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈ ಒಂದು ನಾವು ಸ್ವರ್ಣ ಕಾರ್ಕಳ ಅಂತೇಳಿ ಏನು ಕರಿತೇವೆ, ಆದರೆ ಕಾರ್ಕಳವನ್ನು ನಾವು ಎಲ್ಲರೂ ಕಾರ್ಕಳದ ಬಗ್ಗೆ ತಿರುಗು ನೋಡುವಾಗಿತ್ತು. ಆದರೆ ಸದ್ಯ ಕಾರ್ಕಳದ ಪರಿಸ್ಥಿತಿಯನ್ನು ತಾವು ಗಮನಿಸಬೇಕು. ಇದನ್ನು ಏನು ಇಂತಹ ಸರ್ಕಾರಿ ಕಚೇರಿಯನ್ನು ಈಗೂ ಕೂಡ ಇಡಬಹುದು ಎಂಬುದಕ್ಕೆ ತೋರಿಸಿಕೊಟ್ಟಿದ್ದಾರೆ ಇಲ್ಲಿಯ ಅಧಿಕಾರಿಗಳು. ಸದ್ಯ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಇದಕ್ಕೆ ಏನು ವರಾಂಡಕ್ಕೆ ಇಂಟರ್ಲಾಕ್ ಹಾಕಿ ಸುಂದರವಾದ ಒಂದು ಕಟ್ಟಡವನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುವಂಥ ಮಾತು. ಕಾರ್ಕಳದಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.